ಅದು 2025 ಜುಲೈ ತಿಂಗಳು. ಮಾಮೂಲಿನಂತೆ ಗಸ್ತು ತಿರುಗುತ್ತಿದ್ದಾಗ ಪೊಲೀಸರ ಕಣ್ಣಿಗೆ ಆ ದೂರದ ಬೆಟ್ಟದ ಗುಹೆ ಹೊರಗೆ ಬಟ್ಟೆ ಒಣಗಿ ಹಾಕಿದ್ದು ಕಾಣಿಸಿದೆ. ರೌಂಡ್ಸ್ ನಲ್ಲಿದ್ದ ಗೋಕರ್ಣ ಪೊಲೀಸ್ ಠಾಣೆಯ ಪೊಲೀಸರಿಗೆ ಗುಡ್ಡದ ಮೇಲಿನ ಲಿಂಗ ಪೂಜೆ ಮಾಡಿರುವುದು ಕೂಡ ಕಂಡು ಬಂದಿದೆ. ಅನುಮಾನ ಬಂದು ಗುಹೆ ಒಳಗೆ ಹೋಗುತ್ತಿದ್ದಂತೆ ಬಟ್ಟೆ ಧರಿಸದೇ ಇದ್ದ ಪುಟ್ಟ ಮಗು ಓಡಿ ಹೊರಗೆ ಬಂದಿದೆ. ಪೊಲೀಸರನ್ನ ನೋಡಿ ಒಳಗೆ ಓಡಿ ಹೋದ ಪುಟ್ಟ ಮಗುವಿನ ಹಿಂದೆ ಹೋದಾಗ ಚಿಕ್ಕ ದೀಪವನ್ನಿಟ್ಟುಕೊಂಡು ತನ್ನ ದೊಡ್ಡ ಮಗುವಿಗೆ ಚಿತ್ರ ಬಿಡಿಸುವುದನ್ನು ಹೇಳಿಕೊಡುತ್ತಿದ್ದ ಮಹಿಳೆಯನ್ನ ಕಂಡು ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ. ಈ ಗುಹೆ ಸಂಪೂರ್ಣವಾಗಿ ಕತ್ತಲಾಗಿತ್ತು. ಗುಹೆಯ ಸುತ್ತ ಬೃಹತ್ ಗಾತ್ರದ ಸರ್ಪಗಳಿವೆ. ಆ ಪ್ರದೇಶದಲ್ಲಿ ಟ್ರೆಕ್ಕಿಂಗ್ ಕೂಡ ನಿಷೇಧ ಆಯಿತು. ಫೆನ್ಸಿಂಗ್ ಕೂಡ ಹಾಕಲಾಗಿದೆ. ಫೆನ್ಸಿಂಗ್ ಇದ್ದರೂ ಕೂಡ ಪಕ್ಕದ ಗುಡ್ಡದಿಂದ ಗುಹೆ ಒಳಗೆ ಹೋಗಿ ನೆಲೆಸಿದ್ದ ರಷ್ಯಾದ ಮಹಿಳೆ ಈ ಹಿಂದೆಯೂ ಬಹಳಷ್ಟು ಬಾರಿ ಈ ಗುಹೆಯಲ್ಲಿ ಬಂದು ನೆಲೆಸಿರುವುದಾಗಿ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾಳೆ. ಹೌದು, ಇಂತಹ ಘಟನೆಗಳು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದಲ್ಲಿ ನಡೆಯುತ್ತಿರುವುದು ಆಗಾಗ ಕೇಳಿ ಬರುತ್ತಿದೆ. ಗೋಕರ್ಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರ ಹಾಗೂ ಅತ್ಯಂತ ಸುಂದರ ಕಡಲ ತೀರವನ್ನು ಹೊಂದಿರುವಂತಹ ಒಂದು ಪ್ರದೇಶವಾಗಿದೆ. ಈ ಸ್ಥಳವನ್ನು ಹಿಂದೂ ಧರ್ಮದಲ್ಲಿ ಸಾಕಷ್ಟು ಪವಿತ್ರವೆಂದು ಪರಿಗಣಿಸಲಾಗಿದೆ ಮತ್ತು ಜಾನಪದ ಕಥೆಗಳು ಗೋಕರ್ಣವು ಶಿವ ಮತ್ತು ವಿಷ್ಣುವಿನ ನಗರ ಎಂದು ಸೂಚಿಸುತ್ತವೆ. ಗೋಕರ್ಣದ ಮಹಾಬಲೇಶ್ವರ ದೇವಾಲಯವು ಇಲ್ಲಿರುವ ಅತ್ಯಂತ ಹಳೆಯ ಮತ್ತು ಅದ್ಭುತವಾದಂತಹ ಈ ದೇವಾಲಯವು ಕನಿಷ್ಠ 1500 ವರ್ಷಗಳಷ್ಟು ಹಳೆಯದೆಂದು ಹೇಳಲಾಗುತ್ತಿದೆ ಮತ್ತು ಇದು ಕರ್ನಾಟಕದ 7 ವಿಮೋಚನಾ ಸ್ಥಳಗಳಲ್ಲಿ ಒಂದಾಗಿದೆ. ಈ ದೇವಾಲಯದಲ್ಲಿರುವ ಶಿವಲಿಂಗವನ್ನು ಆತ್ಮಲಿಂಗವೆಂದೇ ಕರೆಯಲಾಗುತ್ತದೆ ಮತ್ತು ಈ ದೇವಾಲಯದಲ್ಲಿರುವ ಶಿವಲಿಂಗವು 40 ವರ್ಷಕ್ಕೊಮ್ಮೆ ಮಾತ್ರ ಗೋಚರಿಸುತ್ತದೆ. ಈ ನಂಬಿಕೆಯಿಂದಾಗಲೇ ಇದನ್ನ ದಕ್ಷಿಣದ ಕಾಶಿ ಎಂದೇ ಕರೆಯುತ್ತಾರೆ. ಮಹಾಬಲೇಶ್ವರದ ದೇವಸ್ಥಾನದಲ್ಲಿರುವ ಶಿವಲಿಂಗವನ್ನ ಕಾಶಿಯ ವಿಶ್ವನಾಥನಂತೆ ಪವಿತ್ರವೆಂದು ಪರಿಗಣಿಸಲಾಗಿದೆ. ಲಂಕೆಯ ರಾಜ ರಾವಣನಿಗೆ ತನ್ನ ರಾಜ್ಯವನ್ನು ರಕ್ಷಿಸಲು ಶಿವನು ಈ ಶಿವಲಿಂಗವನ್ನು ನೀಡಿದ್ದನು. ಆದರೆ ಗಣೇಶ ಮತ್ತು ವರುಣ ದೇವನು ಶಿವಲಿಂಗವನ್ನು ಇಲ್ಲಿ ರಾವಣನಿಂದ ಪಡೆದು ಇಲ್ಲಿ ಸ್ಥಾಪಿಸುತ್ತಾರೆ. ರಾವಣನು ಇಲ್ಲಿಂದ ಶಿವಲಿಂಗವನ್ನು ತೆಗೆದುಕೊಳ್ಳಲು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಾನೆ. ಆದರೆ ಅವನಿಗೆ ಆ ಶಿವಲಿಂಗವು ದಕ್ಕುವುದಿಲ್ಲ. ಅಂದಿನಿಂದ ಇದು ಶಿವನ ವಾಸಸ್ಥಾನವಾಗಿದೆ ಎಂದು ನಂಬಲಾಗಿದೆ. ಮಹಾಬಲೇಶ್ವರ ದೇವಸ್ಥಾನದಲ್ಲಿ 6 ಅಡಿ ಎತ್ತರ ಶಿವಲಿಂಗವಿದೆ ಮತ್ತು ಈ ದೇವಾಲಯದಲ್ಲಿ ಬಿಳಿ ಗ್ರಾನೈಟ್ ಅನ್ನು ಕೂಡ ಅಳವಡಿಸಲಾಗಿದೆ. ಈ ಶಿವನ ದೇವಾಲಯದಲ್ಲಿ ನೀವು ದ್ರಾವಿಡ ವಾಸ್ತುಶಿಲ್ಪ ಅತ್ಯುತ್ತಮ ಉದಾಹರಣೆಯನ್ನು ನೋಡಬಹುದು. ಮಹಾಬಲೇಶ್ವರ ದೇವಾಲಯವನ್ನು ಹಿಂದೂ ಪುರಾಣಗಳಾದಂತಹ ಮಹಾಭಾರತ ಮತ್ತು ರಾಮಾಯಣದಲ್ಲೂ ಕೂಡ ಉಲ್ಲೇಖಿಸಲಾಗಿದೆ. ಅಂದ ಹಾಗೆ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಬರುವ ಮೊದಲು ಇಲ್ಲಿರುವ ಕಡಲ ತೀರದಲ್ಲಿ ಸ್ನಾನ ಮಾಡಿ ದೇವಸ್ಥಾನ ಮುಂಭಾಗದಲ್ಲಿರುವ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರವೇ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಎಂದು ಇಲ್ಲಿನ ದೇವಸ್ಥಾನದ ಒಂದು ವಾಡಿಕೆ ಇದೆ. ನೇರವಾಗಿ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋದರೆ ಅದು ಘೋರ ಅಪರಾಧ ಹಾಗೂ ಗಣೇಶನಿಗೆ ಮಾಡುವ ಅಪಮಾನ ಎಂದು ನಂಬಲಾಗಿದೆ. ಮಹಾಬಲೇಶ್ವರ ದೇವಸ್ಥಾನ ಬಳಿಯೇ ಈ ಗಣೇಶನ ದೇವಸ್ಥಾನವೂ ಇದೆ. ಗಣೇಶನೇ ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದನೆಂದು ಪುರಾಣಗಳಲ್ಲಿ ಐತಿಹ್ಯ ಇದೆ. ಆದ್ದರಿಂದ ಅವನ ಹೆಸರಿನಲ್ಲಿ ಈ ದೇವಸ್ಥಾನವನ್ನು ಇಲ್ಲಿ ನಿರ್ಮಿಸಲಾಯಿತು. ಗೋಕರ್ಣದಲ್ಲಿ ಇನ್ನೂ ಅನೇಕ ಪ್ರಮುಖ ದೇವಾಲಯಗಳಿವೆ. ಅವುಗಳು ತಮ್ಮದೇ ಆದ ನಂಬಿಕೆಗಳನ್ನು ಹೊಂದಿದೆ. ಇದೇ ಸ್ಥಳದಲ್ಲಿ ರಾವಣನು ಗಣೇಶನ ಮೇಲೆ ದಾಳಿ ಮಾಡಿದ್ದನು. ಹೀಗಾಗಿ ಗಣೇಶನ ತಲೆಯ ಮೇಲೆ ಒಂದು ಗುಂಡು ಕೂಡ ಇದೆ. ಗೋಕರ್ಣದಲ್ಲಿ ಉಮಾಮಹೇಶ್ವರಿ ದೇವಾಲಯ, ಭದ್ರಕಾಳಿ ದೇವಾಲಯ, ವರದರಾಜ ದೇವಾಲಯ ಮತ್ತು ತಾಮ್ರಗೌರಿ ದೇವಾಲಯಗಳು ಕೂಡ ಇವೆ. ಅದಲ್ಲದೆ ಗೋಕರ್ಣದಲ್ಲಿ ನೀವು ಸಜೇಶ್ವರ, ಗುಣವಂತೇಶ್ವರ, ಮುರುಡೇಶ್ವರ ಮತ್ತು ಧಾರೇಶ್ವರ ದೇವಾಲಯಗಳನ್ನು ಕೂಡ ಕಾಣಬೇಕು ಹಾಗೂ ಅಲ್ಲಿಗೆ ನೀವು ಭೇಟಿ ಕೊಡಬೇಕು. ಮಹಾಬಲೇಶ್ವರ ದೇವಾಲಯ ಮತ್ತು 4 ದೇವಾಲಯಗಳನ್ನು ಒಟ್ಟಾಗಿ ಪಂಚಮಹಾಕ್ಷೇತ್ರ ಎಂದು ನಂಬಲಾಗುತ್ತದೆ. ಒಂದು ವೇಳೆ ನೀವು ಗೋಕರ್ಣಕ್ಕೆ ಹೋದಾಗ ಈ ಪಂಚಮಹಾಕ್ಷೇತ್ರಗಳನ್ನು ನೀವು ತಪ್ಪದೇ ಭೇಟಿ ಕೊಡಬೇಕು. ಆಗಲೇ ಮಾತ್ರ ನೀವು ಬೇಡಿಕೊಂಡಂತಹ ಹರಕೆಗಳು ಪೂರ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ.
ಮಹಾಬಲೇಶ್ವರ ದೇವಾಲಯದ ಒಳಗೆ ಹಿಂಭಾಗದಲ್ಲಿ ಸ್ವಯಂಭೂ ಶಿವಲಿಂಗದ ಮುಂಭಾಗವನ್ನು ನೋಡಬಹುದಾಗಿದೆ ಮತ್ತು ಅದನ್ನು ಪೂಜಿಸಲಾಗುತ್ತದೆ. ಈ ವಿಗ್ರಹವು ಜಿಂಕೆಯಂತಿದೆ. ಪಾತಾಳ ಲೋಕದಲ್ಲಿ ತಪಸ್ಸಿಗೆಂದು ಹೋದ ಶಿವನು ಗೋವಿನ ಕಿವಿಯಿಂದ ಹೊರಗೆ ಬರುತ್ತಾನೆ. ಆದ್ದರಿಂದ ಈ ಒಂದು ಪ್ರದೇಶವನ್ನ ಗೋಕರ್ಣ ಎಂದು ಕರೆಯಲಾಗುತ್ತದೆ. ಇಲ್ಲಿ ನೀವು ಅಪ್ಪಿ ತಪ್ಪಿಯು ಜೀನ್ಸ್ ಪ್ಯಾಂಟ್ ಅಥವಾ ಶರ್ಟ್ಗಳನ್ನು ಧರಿಸಿ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗುವಂತಿಲ್ಲ. ನೀವು ಕಡ್ಡಾಯವಾಗಿ ಇಲ್ಲಿ ನಿಮ್ಮ ಶರ್ಟ್ಗಳನ್ನ, ಅಂದರೆ ನೀವು ಹಾಕಿಕೊಂಡಿರುವ ಅಂಗಿಗಳನ್ನ ತೆಗೆದು ಆಮೇಲೆ ದೇವಸ್ಥಾನಕ್ಕೆ ಪ್ರವೇಶ ಕೊಡಬೇಕು. ಅಂದಹಾಗೆ ಈ ದೇವಾಲಯವು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12ವರೆಗೆ ತೆರೆದಿರುತ್ತದೆ. ನಂತರ 5 ಗಂಟೆಯಿಂದ ರಾತ್ರಿ 8ರವರೆಗೆ ತೆರೆದಿರುತ್ತದೆ. ಈ ಸಮಯದಲ್ಲಿ ದೇವಾಲಯವನ್ನು ನೀವು ಭೇಟಿ ಕೊಡಬಹುದು. ಆದರೆ ಇಲ್ಲಿನ ಶಿವಲಿಂಗವನ್ನು 40 ವರ್ಷಕ್ಕೊಮ್ಮೆ ಮಾತ್ರ ನೀವು ನೋಡಲು ಸಾಧ್ಯವಾಗುತ್ತದೆ. ಹೌದು ಸ್ನೇಹಿತರೆ, ಇತ್ತೀಚೆಗಂತೂ ವಿದೇಶಿಗರು ಗೋವಾ ಬಿಟ್ಟು ಗೋಕರ್ಣದಲ್ಲಿ ಸೆಟಲ್ ಆಗಲು ಮುಂದಾಗಿದ್ದಾರೆ. ಅಂತಹ ಪ್ರಕರಣವೇ 2025 ಜುಲೈನಲ್ಲಿ ನಡೆದ ರಷ್ಯಾ ಮಹಿಳೆ ಒಂದು ಗುಹೆಯಲ್ಲಿ ಸಿಕ್ಕಿಬಿದ್ದಂತಹ ಪ್ರಸಂಗ. ಈ ಮಹಿಳೆ ವಾಸವಾಗಿದ್ದ ಗುಹೆ ಇರುವ ರಾಮತೀರ್ಥ ಬೆಟ್ಟವು ಜುಲೈ 2024ರಲ್ಲಿ ಭಾರೀ ಭೂಕುಸಿತವನ್ನ ಕೂಡ ಅನುಭವಿಸಿತ್ತು. ಅಲ್ಲಿ ವಿಷಪೂರಿತ ಹಾವುಗಳು ಸೇರಿದಂತೆ ಅಪಾಯಕಾರಿ ವನ್ಯಜೀವಿಗಳು ನೆಲೆಸಿವೆ. ಇದು ಅಪಾಯಕಾರಿ ಪ್ರದೇಶವಾಗಿದೆ. ಪೊಲೀಸರು ಮಹಿಳೆಗೆ ಸಲಹೆ ನೀಡಿ ಅಲ್ಲಿನ ಅಪಾಯಗಳ ಬಗ್ಗೆ ತಿಳಿಸಿದ ನಂತರ ಆಕೆ ಹಾಗೂ 2 ಮಕ್ಕಳನ್ನ ಯಶಸ್ವಿಯಾಗಿ ರಕ್ಷಿಸಿ ಬೆಟ್ಟದಿಂದ ಕೆಳಕ್ಕೆ ಕರೆದುಕೊಂಡು ಬರಲಾಗಿದೆ. ಆಕೆಯ ಕೋರಿಕೆಯ ಮೇರೆಗೆ ಆ ಮಹಿಳೆಯನ್ನು ಕುಮಟಾ ತಾಲೂಕಿನ ಬಂಕಿಕೊಡ್ಲ ಗ್ರಾಮದಲ್ಲಿರುವ 80 ವರ್ಷದ ಮಹಿಳಾ ಸನ್ಯಾಸಿ ಸ್ವಾಮಿ ಯೋಗರತ್ನ ಸರಸ್ವತಿ ನಡೆಸುತ್ತಿರುವ ಆಶ್ರಮಕ್ಕೆ ಸ್ಥಳಾಂತರಿಸಲಾಗಿದೆ. ಹೌದು ಸ್ನೇಹಿತರೆ, ಇತ್ತೀಚೆಗಂತೂ ಗೋಕರ್ಣದ ಸುತ್ತಮುತ್ತ ಈ ತರದ ಪ್ರಸಂಗಗಳು ನಡೀತಾ ಇರೋದು ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಆ ಒಂದು ಶಿವಲಿಂಗವನ್ನು ನೋಡುವುದೇ ಒಂದು ಅದೃಷ್ಟ. ಅಂತಹ ಅದೃಷ್ಟ ನಿಮಗೆ ಒಲಿಯಲಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಗೋಕರ್ಣದ ಸಂಬಂಧಪಟ್ಟಂತಹ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತರಲು ಪ್ರಯತ್ನಿಸುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.